ಸಾಧಿಸುವ ಛಲವೊಂದಿದ್ದರೆ ಬದುಕಿನ ಕಷ್ಟಗಳು ಏನೂ ಅಲ್ಲ. ಗುರಿ ಸಾಧಿಸುವ ಸತತ ಪ್ರಯತ್ನದ ಎದುರು ಕಷ್ಟಗಳು ಮುದುಡಿ ಕೂರಬೇಕು ಎಂಬ ಮಾತುಗಳಿಗೆ ಸಾಕ್ಷಿಯಾಗಿದ್ದಾಳೆ ಈ ಹೆಣ್ಣು ಮಗಳು. ಒಂದು ಕಾಲದಲ್ಲಿ ಕೇರಳದ ತಿರುವನಂತಪುರದ ಬೀದಿಯಲ್ಲಿ ಅಸಹಾಯಕನಾಗಿ ಬಿಕ್ಕಿ ಅತ್ತವಳು ಇವಳು. ಇಂದು ಅದೇ ಏರಿಯಾದಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದಾಳೆ. ಹಾಗಿದ್ರೆ ಯಾರು ಈ ಮಾದರಿ ಹೆಣ್ಣು? ಇಲ್ಲಿದೆ ಒಂದು ಫುಲ್ ಡೀಟೇಲ್ಸ್. ಈಕೆ ಹೆಸರು ಆನಿ ಶಿವ. ಸದ್ಯ ತಿರುವನಂತಪುರದ ವರ್ಕಳ ಎಂಬ ಪಟ್ಟಣದ ಪ್ರೊಬೇಷನರಿ ಸಬ್ ಇನ್ಸ್ಪೆಕ್ಟರ್. ಈಕೆ ಸದ್ಯ ಸುದ್ದಿಯಾಗಿರುವುದಕ್ಕೆ ಕಾರಣ ಇದೇ ವರ್ಕಳದ ಪೇಟೆ. ಕೆಲವು ವರ್ಷಗಳ ಹಿಂದೆ ಇದೇ ಪೇಟೆಯಲ್ಲಿ ಆಕೆಯನ್ನು ಮತ್ತು ಆಕೆಯ ಮಗುವನ್ನು ಆಕೆಯ ಗಂಡ ಬಿಟ್ಟು ಹೋಗಿದ್ದ. ನಡು ಬೀದಿಗೆ ಬಂದಿದ್ಲು ಆನಿ ಶಿವ. ಸಾಂಸಾರಿಕ ಕಾರಣಕ್ಕಾಗಿ ಆಕೆಯ ಗಂಡ ಆಕೆಯನ್ನ ತೊರೆದಿದ್ದ. ಆಗ ಆಕೆಗೆ ಬರೀ 18ರ ವಯಸ್ಸು. ಅಂದು ಇದೇ ಆನಿ ಶಿವ ಇದೇ ಪೇಟೆಯಲ್ಲಿ ಬಿಕ್ಕಿ ಬಿಕ್ಕಿ ಅತ್ತಿದ್ಲು. ಅನಾಥ ಪ್ರಜ್ಞೆಯಿಂದ ರಸ್ತೆಯಲ್ಲಿ ನಿಂತು ಕಣ್ಣೀರು ಹಾಕಿದ್ಲು. ಕೊನೆಗೆ ಇಲ್ಲೇ ಇರುವ ಶಿವಗಿರಿ ಆಶ್ರಮದ ಬಳಿ ಒಂದು ಶರ್ಬತ್ ಅಂಗಡಿಯನ್ನ ಆರಂಭ ಮಾಡಿ ಅದರ ಮೂಲಕವಾಗಿ ಜೀವನ ನಡೆಸ್ತಾ ಇದ್ಲು. ಆದ್ರೆ ಅಲ್ಲೂ ಆಕೆಗೆ ಅದೃಷ್ಟ ಕೈ ಕೊಟ್ಟಿತ್ತು. ಈ ಸಂದರ್ಭದಲ್ಲಿ ಆಕೆಗೆ ಒಬ್ಬ ವ್ಯಕ್ತಿ ಸಹಾಯ ಮಾಡ್ತಾರೆ. ಆ ವ್ಯಕ್ತಿಯ ಸಹಾಯದಿಂದ ಅದ್ಭುತವಾದಂತಹ ಒಂದು ಸಾಧನೆಯನ್ನ ಮೆರೀತಾರೆ. ಅವರ ಸಹಾಯದಿಂದ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ಬರೆಯಲು ಮುಂದಾಗ್ತಾರೆ. ಸತತ ಪ್ರಯತ್ನದಿಂದ ಇಂದು ಆನಿ ಶಿವ ತಾನು ಶರಬತ್ ಮಾರಿದ ಪಟ್ಟಣದ ಪೊಲೀಸ್ ಅಧಿಕಾರಿಯಾಗಿದ್ದಾರೆ. ಅದೆಷ್ಟೋ ನೊಂದ ಮಹಿಳೆಯರಿಗೆ ಮಾದರಿ ದಾರಿ ತೋರಿದ್ದಾಳೆ. ಆನಿ ಶಿವ ಸಾಧನೆಗೆ ನಮ್ಮದೊಂದು ಸಲಾಂ.